ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೆಯುತ್ತಿದೆ. ಬಿಎಸ್ ಯಡಿಯೂರಪ್ಪ ಶೀಘ್ರ ರಾಜೀನಾಮೆ ನೀಡುವ ಸಾಧ್ಯತೆಯಿದ್ದು, ಬಿಜೆಪಿಯಲ್ಲಿ ಖಾಲಿಯಾಗುವ ಸಿಎಂ ಹುದ್ದೆಗೆ ದಲಿತ ನಾಯಕನನ್ನ ಆಯ್ಕೆ ಮಾಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸವಾಲು ಹಾಕಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಳಿನ್ ಕುಮಾರ್ ಕಟೀಲ್ ಇತ್ತೀಚೆಗೆ ಕಾಂಗ್ರೆಸ್ ದಲಿತ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಲಿ ಎಂದು ಹೇಳಿದ್ರು. ಇದೀಗ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಬೀಳಲಿದೆ. ನಳಿನ್ ನಮಗೆ ಹೇಳುವ ಬದಲು ಅವರೇ ದಲಿತರನ್ನ ಸಿಎಂ ಮಾಡಲಿ ಎಂದು ಒತ್ತಾಯಿಸಿದ್ರು. ಈಗ ನಿಮ್ಮ ಕಟೀಲ್ ಇದಾರಲ್ಲ ಇಲ್ಲಿ, ಯಾರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ, ನನಗೊಂದು ಸವಾಲು ಹಾಕಿದ್ದಾರೆ. ಸಿದ್ದರಾಮಯ್ಯನವರು ದಲಿತರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿ ಅಂತ. ನಮ್ಮ ಪಾರ್ಟಿನಲ್ಲಿ 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಶಿಂದೆ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ, ಪಹಾಡಿಯ ಜಗನ್ನಾಥ್ ಪಹಾಡಿಯ ಮುಖ್ಯಮಂತ್ರಿ ಆಗಿದ್ದರು, ಸಂಜೀವಯ್ಯ ಆಂಧ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಬಹಳ ಜನ 4 ಜನ ಆಗಿದ್ರು. ಈಗ ಅವಕಾಶ ಬಂದಿದೆಯಲ್ಲಪ್ಪ, ಕಟೀಲು ಚಳುಕಾಟ ಮುಖ್ಯಮಂತ್ರಿ ಮಾಡಿ ಯಡಿಯೂರಪ್ಪ ತೆಗಿತಾರೆ. ಈಗ ಒಂದು ಅವಕಾಶ ಸಿಕ್ಕಿದೆ, ಅವರಿಗೆ ಮಾಡಲಿ. ಖಾಲಿ ಇದೆಯಲ್ಲ, ಕೇಳಿ ಅವರಿಗೆ, ಕಟೀಲ್ಗೆ ಮಾಡ್ಬಿಡಪ್ಪ, ಅವಕಾಶ ಸಿಕ್ಕಿದೆ, ನಿನಗೆ ಬಹಳ ಸೆಳುಗಾಟ್ ಬಗ್ಗೆ ಬಹಳ ಪ್ರೀತಿ ಇದೆ, ನಿನಗೆ ಮಾಡ್ಬಿಡು ಅಂತ. ಅವರ ಅದು ಇಲ್ಲ, ಸಾಮಾಜಿಕ ನ್ಯಾಯ ಅವ್ರ ಹತ್ರ ಇರೋದಿಲ್ಲ. ಇನ್ನೊಬ್ಬರ ಬಗ್ಗೆ ನೀವು ಸಾಮಾಜಿಕ ನ್ಯಾಯ ಮಾಡ್ತಾ ಇದ್ದೀರೋ ಇಲ್ವೋ? ನಾವು ಮಾಡಿದ್ದೀವಿ, ನಮ್ಮನ್ನೇ ಕೇಳೋದು. ಫೋನ್ ಕದ್ದಾಲಿಕೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಫೋನ್ ಕದ್ದಾಲಿಕೆ ಇದೇ ಮೊದಲಲ್ಲ, ಬಿಜೆಪಿ ಇದಕ್ಕೂ ಮೊದಲು ಮಾಡಿದೆ. 2019ರಲ್ಲಿ ನನ್ನ ಪಿಎ ವೆಂಕಟೇಶ್ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ. ಕುಮಾರಸ್ವಾಮಿ, ಡಾ ಜಿ ಪರಮೇಶ್ವರ್ ಸೇರಿ ಹಲವರ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಕಿತ್ತು ಹಾಕಲು ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ. ನಾನು ಈ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ಮೂಲಕ ತನಿಖೆಗೆ ಆಗ್ರಹಿಸುತ್ತೇನೆ ಎಂದು ಹೇಳಿದರು. ಬಿಜೆಪಿ ಗವರ್ಮೆಂಟ್ನವರು ಫೋನ್ ಕದ್ದಾಲಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 2019ರಲ್ಲಿ ನನ್ನ ಹತ್ರ ಫೋನ್ ಇಲ್ಲ, ನನ್ನ ಸ್ವಂತ ನಂಬರ್ ಯಾವುದೂ ಇಲ್ಲ. ನಾನು ಏನಿದ್ರು ನಮ್ಮ ಪಿ ಎಗಳ ನಂಬರ್ನ ಉಪಯೋಗಿಸೋದು. ಅವರು ಅಸಿಸ್ಟ್ ಮಾಡ್ತಾರೆ. ನನ್ನ ಪಿ ಎ ಒಬ್ಬ ವೆಂಕಟೇಶ್ ಅನ್ನೋ ಒಂದು ಫೋನು ಕದ್ದಾಲಿಕೆ ಮಾಡಿದ್ದಾರೆ, ಕುಮಾರಸ್ವಾಮಿದು ಮಾಡಿದ್ದಾರೆ, ಜಿ ಪರಮೇಶ್ವರದ್ದು ಮಾಡಿದ್ದಾರೆ, ದೇವೇಗೌಡ ಸೆಕ್ಯೂರಿಟಿದು ಮಾಡಿದ್ದಾರೆ. ಎಲ್ಲ ಸಮ್ಮಿಶ್ರ ಸರ್ಕಾರ ಇರುವಾಗ ಸರ್ಕಾರ ಕಿತ್ತಾಕಕ್ಕೆ ಏನು ಮಾಡಬೇಕು ಇವೆಲ್ಲ ಮಾಡ್ತಾರೆ. ನಾನು ಐ ಡಿಮ್ಯಾಂಡ್, ನಮ್ಮ ಸರ್ಕಾರ ಟಾಪಲ್ ಮಾಡಿದ್ರ ಸಮ್ಮಿಶ್ರ ಸರ್ಕಾರನ, ಐ ಡಿಮ್ಯಾಂಡ್ ಎ ಥರೋ ಎಂಕ್ವೈರಿ ಬೈ ಎ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್, ಬಿಕಾಸ್ ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಇಟ್ಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಇವ್ರನ್ನ ಚೀಫ್ ಜಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜಿಗಳದು, ಹೈಕೋರ್ಟ್ ಜಡ್ಜಿಗಳನ್ನ ಇದನ್ ಮಾಡೋದು ಅಂತಂದ್ರೆ, ಕದ್ದಾಲಿಸೋದು ಅಂತಂದ್ರೆ ದೇಶದ್ರೋಹ ಅಲ್ಲ ಇದು? ದೇಶದ್ರೋಹದ ಕೆಲಸ. ಇವರು ಅಧಿಕಾರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ದೇ ಹ್ಯಾವ್ ನೋ ಮಾರಲ್ ರೈಟ್. ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಿಂದ ಜನರು ತತ್ತರಿಸಿದ್ದಾರೆ. ಸಂತ್ರಸ್ತರಿಗೆ ಪರಿಹಾರ ಕಲ್ಪಿಸುವ ಬದಲು ಬಿಜೆಪಿಯು ಮುಖ್ಯಮಂತ್ರಿಯ ಬದಲಾವಣೆಯಲ್ಲಿ ತಲ್ಲೀನವಾಗಿದೆ. 2019ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಪರಿಹಾರಧನವನ್ನ ಇನ್ನೂ ಸಂತ್ರಸ್ತರಿಗೆ ನೀಡಿಲ್ಲ. ಇಂತಹ ನಾಲಾಯಕ ಸರ್ಕಾರವನ್ನ ಕಿತ್ತೊಗೆಯಬೇಕು ಎಂದು ಹೇಳಿದರು. ಯಡಿಯೂರಪ್ಪ ಒಂದು ಚೀಫ್ ಮಿನಿಸ್ಟರ್ ಆದ್ರಲ್ಲ, 2019 ಜುಲೈ 26ನೇ ತಾರೀಕು, ಆ ತಿಂಗಳು ಭಾರಿ ಪ್ರವಾಹ ಬಂತು. ಅದರದೇ ಪರಿಹಾರ ಕೊಟ್ಟಿಲ್ಲ ಇನ್ನ ಯಡಿಯೂರಪ್ಪ. 2 ವರ್ಷಗಳಾದರೂ ಕೂಡ 2019ರಲ್ಲಿ ಬಂದಂಥ ಪ್ರವಾಹದಿಂದ ಜನ ಏನು ಕಷ್ಟ ಸಿಕ್ಕಾಗ ಅದನ್ನೇ ಪರಿಹಾರ ಕೊಟ್ಟಿಲ್ಲ. ಈಗ ಯುದ್ಧೋಪಾದಿನಲ್ಲಿ ಎಲ್ಲ ಕಡೆ ಮಳೆ ಬಂದು ಜನಗಳ ಕಷ್ಟದ ಸಿಕ್ಕಾಕೊಂಡಿದ್ದಾರೆ. ಬಹಳ ಜನ ನೀರಿನಲ್ಲಿ ಕೊಚ್ಚೋಗಿದ್ದಾರೆ, ಪ್ರಾಣಿಗಳು ಕೊಚ್ಚೋಗಿದ್ದಾವೆ, ಮನೆಗಳು ಬಿದ್ದೋಗಿದ್ದಾವೆ. ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕು. ಈಗ ಅವರು ಮುಖ್ಯಮಂತ್ರಿ ಬದಲಾವಣೆ ಮಾಡ್ಕೊಳ್ತಾ ಕೂತಿದ್ದಾರೆ. ಇನ್ನೊಬ್ಬ ಮುಖ್ಯಮಂತ್ರಿ ಯಾರು ಬರ್ತಾನೆ ಅಂತ ಗೊತ್ತಿಲ್ಲ. ಇವನ್ ಚೇಂಜ್ ಮಾಡ್ತಾ ಇದೆ, ಯಡಿಯೂರಪ್ಪನ ಚೇಂಜ್ ಮಾಡ್ತಾ ಇದೆ. ಯಾರೇ ಚೇಂಜ್ ಮಾಡಿದ್ರು ಕೂಡ ಬಿಜೆಪಿ ಇಸ್ ಎ ಕರಪ್ಟ್ ಪಾರ್ಟಿ, ಕರಪ್ಟ್ ಗವರ್ಮೆಂಟ್. ಯಾರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೋ ಗೊತ್ತಿಲ್ಲ. ಅವ್ನು ಬರೋರು ಕೂಡ ಕರಪ್ಟ್ ಆಗಿರ್ತಾನೆ.
ಅದರಿಂದ ಈ ಪಾರ್ಟಿ ಎಷ್ಟು ಜಾಗ್ರತೆ ತೊಲಗಿದ್ರೆ ಈ ರಾಜ್ಯಕ್ಕೆ ಒಳ್ಳೆಯದು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.